ನೈಟ್ ಲಾಂಗ್ ಡ್ರೈವ್ ಹೋಗೋ ಯುವಕ ಯುವತಿಯರೇ ಎಚ್ಚರವಾಗಿರೆ. ಯಾಕಂದ್ರೆ ನಡು ರಸ್ತೆಯಲ್ಲೇ ಬೈಕ್ ಅಡ್ಡ ಹಾಕುತ್ತಾರೆ, ಅಲ್ಲದೆ ಬೆದರಿಸಿ ಸುಲಿಗೆಯನ್ನು ಕೂಡ ಮಾಡ್ತಾರೆ. ಅಂತೆಯೇ ಲವರ್ಸ್ಗಳನ್ನೇ ಟಾರ್ಗೆಟ್ ಮಾಡಿ ಸುಲಿಗೆ ಮಾಡುತ್ತಿದ್ದ ಇಬ್ಬರನ್ನ ಇದೀಗ ಬಂಧಿಸಲಾಗಿದೆ. ಬೆಂಗಳೂರಿನ ಹೊರವಲಯದ ದೇವನಹಳ್ಳಿ ಪೊಲೀಸರು ಕಾರು ಚಾಲಕ ಸುಬ್ರಹ್ಮಣಿ ಸೇರಿ ಅನಿಲ್ ಕುಮಾರ್ ಹಾಗೂ ಪವನ್ ಕುಮಾರ್ ಎಂಬಾತನನ್ನ ಬಂಧಿಸಿದ್ದಾರೆ. ಇವರು ನಗರ ಹೊರವಲಯದಲ್ಲಿ ಲೇಟ್ ನೈಟ್ ಲಾಂಗ್ ಡ್ರೈವ್ ಮಾಡಿ ಬರೋ ಪ್ರೇಮಿಗಳನ್ನ ಸುಲಿಗೆ ಮಾಡುತ್ತಿದ್ದರು. ಜುಲೈ 8ರಂದು ಬೈಕ್ನಲ್ಲಿ ಬರುತ್ತಿದ್ದ ಯುವಕ ಯುವತಿಯರನ್ನ ಅಡ್ಡಗಟ್ಟಿದ್ದಾರೆ. ಅಲ್ಲದೆ ಯುವಕನಿಗೆ ರಾಡ್ನಿಂದ ಹಲ್ಲೆ ಮಾಡಿ ಕತ್ತಿನಲ್ಲಿದ್ದ ಚಿನ್ನದ ಚೈನ್ ಕಸಿದು ಯುವತಿ ಮುಂದೆಯೇ ಹಲ್ಲೆಯನ್ನು ಮಾಡಿದ್ದಾರೆ. ನಂತರ ಹತ್ತಿರದ ATMಗೆ ಕರೆದುಕೊಂಡು ಹೋಗಿ 15,000 ರೂಪಾಯಿ ಹಣ ಡ್ರಾಮೀಣ ಮಾಡಿಸಿಕೊಂಡು ಹೋಗಿದ್ದಾರೆ. ಈ ಸಂಬಂಧ ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ವಿಚಾರಣೆ ವೇಳೆ ನಗರದ ಹೊರವಲಯಕ್ಕೆ ಬರುವ ಲವರ್ಸ್ಗಳನ್ನೇ ಟಾರ್ಗೆಟ್ ಮಾಡಿ ಸುಲಿಗೆ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಕೃತ್ಯಕ್ಕೆ ಬಳಸಿದ್ದ ಕಾರು ಮಾರಕಾಸ್ತ್ರಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ.